ಉಪ್ಪಿನಂಗಡಿ ಶ್ರೀ ಸಹಸ್ರಲಿಂಗೇಶ್ವರ ದೇವರ ಮಖೆ ಜಾತ್ರೆ ವರ್ಷಾವಧಿ ಉತ್ಸವದ ಬಗ್ಗೆ ಈ ಬಾರಿ ಯಾವ ರೀತಿಯಾಗಿ ವಿಶೇಷವಾಗಿ ನಡೆಯಲಿಕ್ಕಿದೆ ಅನ್ನೋದರ ಬಗ್ಗೆ ನಮ್ಮ ಜೊತೆಗೆ ಮಾತನಾಡಲಿಕ್ಕೆ ವ್ಯವಸ್ಥಾಪನಾ ಸಮಿತಿಯವರಿದ್ದಾರೆ. ಬಹಳ ಪ್ರಮುಖವಾಗಿ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾಗಿರುವಂತಹ ರಾಧಾಕೃಷ್ಣ ನಾಯ್ಕರವರು. ಸರ್ ನಮಸ್ತೆ. ನಮಸ್ತೆ. ಮಖೆ ಜಾತ್ರೆಗೆ ಭಾರಿ ಸಿದ್ಧತೆಗಳು ನಡೀತಾ ಇದೆ. ಬಹಳ ಈ ಬಾರಿ ವಿಶೇಷವಾಗಿ ಯಾವ ರೀತಿಯಾಗಿ ನಡೆಯಲಿಕ್ಕಿದೆ ಮತ್ತು ವಾರ್ಷಿಕವಾಗಿ ನಡೆಯುವ ರೀತಿಯಲ್ಲಿ ಏನು ವಿಶೇಷಗಳಿದೆ? ಎಂದಿನಂತೆ ನಡೀತಾ ಬರ್ತದೆ. ಈ ವರ್ಷ ವಿಶೇಷವಾಗಿ ನಾವು ಶಿವರಾತ್ರಿಯಲ್ಲಿ ನಮಗೆ ವಿಶೇಷವಾಗಿ ಶಿವಲಿಂಗಕ್ಕೆ ಉದ್ಭವಲಿಂಗಕ್ಕೆ ಹೋಗಿ ಅಲ್ಲಿ ಪೂಜೆ ಮಾಡುವಂಥ ವ್ಯವಸ್ಥೆ ಇತ್ತು. ಈ ಸಲ ಏನಾಗಿದೆ ಅಂತೇಳಿ, ಈ ಸಲ ಅಲ್ಲ ಲಾಸ್ಟ್ ಇಯರ್ ಕೂಡ, ಈ ಸಲ ಏನಾಗಿದೆ ಅಂತೇಳಿ ಅದು ಸಬ್ಮರ್ಜ್ ಆಗಿದೆ ನೀರಿಂದಾಗಿ. ಆದ್ದರಿಂದ ಅದಕ್ಕೆ ಬೇಕಾಗಿ ವಿಶೇಷವಾಗಿ ಶಿವ ಪಂಚಾಕ್ಷರಿ ಯಜ್ಞ ಅಂತೇಳಿ ಒಂದು ಸೇವೆಯನ್ನು ಅದೇ ದಿವಸ ಬೆಳಿಗ್ಗೆ ಇಲ್ಲಿ ಮಾಡ್ತಾ ಇದ್ದೇವೆ. ಅದಕ್ಕೆ ಭಕ್ತರು ಬಾರಿ ಸ್ಪಂದಿಸ್ತಾ ಇದ್ದಾರೆ. ಅದರ ಜೊತೆಗೆ ಶಿವಪೂಜೆ ನಿಂತಿದೆ ಎಂಬ ಕೂಗು ಜನರುಗಳಲ್ಲಿತ್ತು. ಆದರೆ ನಮಗೆ ಕೆಲವೇ ಜನರಲ್ಲಿ ಕೂಗಿದ್ರು, ಲಕ್ಷಾಂತರ ಜನರಿಗೆ ಇದರಿಂದ ಉಪಕಾರ ಆಗ್ತಾ ಉಂಟು. ಈ ನೀರಿನಿಂದಾಗಿ ಗ್ರೌಂಡ್ ವಾಟರ್ ಲೆವೆಲ್ ಮೇಲೆ ಬರ್ತಾ ಉಂಟು. ಬೆಳೆಗೆ, ಕೃಷಿಗೆ ಎಲ್ಲ ಒಂದು ಒಳ್ಳೆ ರೀತಿಯ ಇದು ಸರ್ಕಾರದ ವ್ಯವಸ್ಥೆ. ಆದ್ದರಿಂದ ನಾವು ಅದಕ್ಕೇನು ಅಡ್ಡ ಬರುವಂಗಿಲ್ಲ. ಆದರೆ ನಮಗೆ ಈ ವರ್ಷ ವಿಶೇಷ ಏನಂತ ಹೇಳಿದರೆ, ನಮ್ಮ MLA ಅವರು ಇದರ ಬಗ್ಗೆ ಒಂದು ಕಾಳಜಿ ತೆಗೆದುಕೊಂಡಿದ್ದಾರೆ. ವಿಶೇಷವಾಗಿ ಈ ಕ್ಷೇತ್ರವನ್ನು ಡೆವಲಪ್ ಮಾಡಬೇಕಂತೇಳಿ ಒಂದೇ ನಿಟ್ಟಿನಲ್ಲಿ ಸಮಗ್ರ ಬೆಳವಣಿಗೆ ಬೇಕಾಗಿ ವಿಶ್ವೇಶ್ವರಯ್ಯ ಭಾಗ್ಯ ಜಲ ನಿಗಮ ಏನುಂಟು ಅವರಿಂದ ಒಂದು ಕಾರ್ಯಕ್ರಮವನ್ನು ಹಾಕಿಕೊಂಡಿದ್ದಾರೆ. ಅದೇನಂತ ಹೇಳಿದರೆ, ಈ ಪ್ರದೇಶದ ಸರ್ವಾಂಗೀಣ ಅಭಿವೃದ್ಧಿ ಜೊತೆಗೆ ಆ ಉದ್ಭವಲಿಂಗ ಏನುಂಟು ಅದಕ್ಕೆ ಥ್ರೂಔಟ್ ದಿ ಇಯರ್ ಹೇಳಿದರೆ ವರ್ಷ ಪೂರ್ತಿ ಅಲ್ಲಿ ಹೋಗಿ ಬರುವಂಥ ಒಂದು ವ್ಯವಸ್ಥೆ, ಜೊತೆಗೆ ಅಲ್ಲಿ ಪೂಜೆ ಪುರಸ್ಕಾರಕ್ಕೆ ವ್ಯವಸ್ಥೆ, ಅದು ಮಳೆಗಾಲ ಇರಲಿ ಬೇಸಿಗೆಗಾಲ ಇರಲಿ ಚಳಿಗಾಲ ಇರಲಿ ಅದರಲ್ಲಿ ನಿರಂತರ ನಡೆಯುವಂಥ ವ್ಯವಸ್ಥೆಯನ್ನು ಕೂಡಲ ಸಂಗಮ ಥರ ಮಾಡಬೇಕಂತ ಅವ್ರದ್ದೊಂದು ಉದ್ದೇಶ. ಅದಕ್ಕೆ ಈಗಾಗಲೇ ಸಿದ್ಧತೆಗಳು ನಡೀತಾ ಉಂಟು. ಇದೇ ಬರೋ ಬಜೆಟಲ್ಲಿ ಅದಕ್ಕೆ ಅನುದಾನವನ್ನು ಕೊಟ್ಟರೆ ನೆಕ್ಸ್ಟ್ ಇಯರಿಂದಲೇ ಅದು ಸ್ಟಾರ್ಟ್ ಆಗುವ ಒಂದು ವ್ಯವಸ್ಥೆ ಉಂಟು. ಅದಕ್ಕೆ ಬೇಕಾಗಿ ನಾವು ಈ ವರ್ಷ ಆ ಕಾರ್ಯಕ್ರಮ ಒಂದು ಒಳ್ಳೆ ರೀತಿಯಲ್ಲಿ ನಡೀಲಿ ಎಂಬ ಭಾವನೆಯಿಂದ ದೇವರಲ್ಲಿ ಪ್ರಾರ್ಥನೆ ಮಾಡಿ, ಶಿವ ಪಂಚಾಕ್ಷರಿ ಯಜ್ಞ ಅಂತೇಳಿ ಶಿವನಿಗೆ ಭಾರಿ ಶ್ರೇಷ್ಠವಾದಂತೆ ಅದನ್ನು ಈ ಸಂದರ್ಭದಲ್ಲಿ ಈ ವರ್ಷ ಇಲ್ಲಿ ನಾಳೆ 15ನೇ ತಾರೀಕಿಗೆ ಮಾಡುವವರಿದ್ದೇವೆ ದೇವಸ್ಥಾನದ ವತಿಯಿಂದ. ಊರಿನ ಭಕ್ತ ಜನರಿಗೆ ಬೇಕಾಗಿ ಊರಿನ ಒಂದು ಸರ್ವಾಂಗೀಣ ಬೆಳವಣಿಗೆ ಜೊತೆಗೆ ಎಲ್ರಿಗೂ ಒಂದು ಏನಾಗಬೇಕಂತ ಹೇಳಿದ್ರೆ ಅಭಿವೃದ್ಧಿ ಹೊಂದುವಂಥ ಒಂದು ವ್ಯವಸ್ಥೆಗೆ ಬೇಕಾಗಿ ಅದನ್ನು ನಾವು ಈ ದೇವಸ್ಥಾನದಲ್ಲಿ ಈ ವರ್ಷ ಮಾಡಲಿಕ್ಕೆ ವ್ಯವಸ್ಥೆ ಮಾಡಿದ್ದೇವೆ. ಅದು ಬೆಳಿಗ್ಗೆ ಶುರುವಾದರೆ ಮಧ್ಯಾಹ್ನ ಹೊತ್ತಿನ ತನಕ ಕಂಟಿನ್ಯೂಸ್ ಆಗಿ, ಆಮೇಲೆ ಅನ್ನ ಸಂತರ್ಪಣೆಯಾಗಿ ದೇವರದ್ದು ವಿಶೇಷ ಪೂಜೆಯಾಗಿ ಮತ್ತು ಒಳ್ಳೆ ರೀತಿಯಲ್ಲಿ ನಡೆಯುವಂಥ ಒಂದು ವ್ಯವಸ್ಥೆ, ಭಕ್ತರಿಗೆ ಅದರಲ್ಲಿ ಭಾಗವಹಿಸಲಿಕ್ಕೆ ಒಂದು ಅನುಕೂಲ ಆಗುವಂಥ ರೀತಿಯಲ್ಲಿ ಮಾಡ್ತಾ ಇದ್ದೇವೆ. ಈಗ ಮಖೆಕೂಟ ಬಹಳ ವಿಶೇಷವಾಗಿ ಈ ತಿಂಗಳಲ್ಲಿ 3 ಮಖೆಕೂಟಗಳು ನಡೆಯುವಂಥದ್ದು. ಮೊದಲ ಮಖೆ, ನಡು ಮಖೆ, ಕೊನೆಯ ಮಖೆ ಅನ್ನೋದ್ರಾಗಿ ಇದರ ವಿಶೇಷತೆ ಏನು ಅಂತ, ಬಹಳ ವಿಶೇಷವಾಗಿ ಇದನ್ನು ದಕ್ಷಿಣ ಕಾಶಿ ಅಂತ, ಉತ್ತರ ಕಾಶಿ ಇದೆ, ದಕ್ಷಿಣ ಕಾಶಿ ಇದೆ, ಅದಕ್ಕೂ ಇಲ್ಲಿಗೂ ಏನು ಸಾಮ್ಯತೆ ಇದೆ ಏನು? ದಕ್ಷಿಣ ಕಾಶಿ ಅಂತ ಏನೇ ಇಲ್ಲಿಗೆ ಹೆಸರು ಬರಲಿಕ್ಕೆ ಕಾರಣ ಅಂತ ಹೇಳಿದರೆ, ಇಲ್ಲಿ ಇದು ತ್ರಿವೇಣಿ ಸಂಗಮ ಅಂತ ಹೇಳಿ. ಉತ್ತರ ಕಾಶಿಯಲ್ಲಿ ಕೂಡ ತ್ರಿವೇಣಿ ಸಂಗಮ, ಗಂಗಾ ಯಮುನಾ ಹಾಗೂ ಸರಸ್ವತಿ ನದಿ ಬಂದು ಗುಪ್ತಗಾಮಿನಿಯಾಗಿ ಸರಸ್ವತಿ ಬಂದು ನದಿ ಸೇರುವುದಂತ ಹೇಳಿ ನಮಗೆ ತಿಳಿದಾಗೆ ಗೊತ್ತಾಗಿದ್ದು. ಅದೇ ರೀತಿ ದಕ್ಷಿಣ ಭಾರತದಲ್ಲಿ ಇದಕ್ಕೆ ದಕ್ಷಿಣ ಕಾಶಿ ಅಂತ ಹೆಸರು ಬರಲಿಕ್ಕೆ ಕಾರಣ ನೇತ್ರಾವತಿ ಮತ್ತು ಕುಮಾರಧಾರ ಎಂಬ 2 ನದಿಗಳು ಇಲ್ಲಿ ಸಂಗಮ ಆಗುವುದರಿಂದ, ಜೊತೆಗೆ ಸರಸ್ವತಿ ನದಿ ಗುಪ್ತಗಾಮಿನಿಯಾಗಿ ಅಲ್ಲಿ ಬಂದು ಸೇರುವುದರಿಂದ ಇದರ ಒಂದು ವಿಶೇಷತೆಯೇ ಜಾಸ್ತಿ. ಕಾಶಿಗೆ ಇದು ಸಮಾನ. ಯಾರಿಗೆ ಈ ಭಾಗದವರಿಗೆ ಕಾಶಿಗೆ ಹೋಗಲಿಕ್ಕೆ ತೊಂದರೆ ಉಂಟು, ಬಡತನ ಉಂಟು ಎಂದು ತಿಳ್ಕೊಂಡ್ರೆ ಅದಕ್ಕೆ ಕಾಶಿಗೆ ಹೋಗಲಿಕ್ಕೆ ಆಗಲಿಲ್ಲ ಅಂತೇಳಿ ಇಲ್ಲಿ ಬಂದು ಆ ವ್ಯವಸ್ಥೆಯನ್ನು ಮಾಡಿದರೆ ಕಾಶಿಗೆ ಹೋದಷ್ಟೇ ಪುಣ್ಯ ಅವರಿಗೆ ಇಲ್ಲಿ ಸಿಗ್ತದೆ ಅಂತೇಳಿ ಜನರ ಭಾವನೆ. ಅದು ಕೂಡ ಪ್ರತೀತ ಹಿಂದಿನಿಂದ ತಿಳಿದು ಬಂದಂಥ ಒಂದು ವಿಷಯ. ಇಲ್ಲಿ ಅಪರ ಕ್ರಿಯೆಗೆ ಈ ಕ್ಷೇತ್ರ ಇಡೀ ದೇಶದಲ್ಲಿ ಒಂದು ಉತ್ತಮ ಸ್ಥಾನ ಪಡೆದಿದೆ. ಯಾಕಂತ ಹೇಳಿದರೆ, ನಮ್ಮ ಗತಿಸಿದ ಪಿತೃಗಳಿಗೆ ಅವರಿಗೆ ಪಿತೃ ತರ್ಪಣ ಮತ್ತು ಏನೆಲ್ಲ ಮಾಡಬೇಕು ಆ ಕಾರ್ಯವನ್ನು ಇಲ್ಲಿ ಮಾಡಿದರೆ ಅವರಿಗೆ ಸದ್ಗತಿ ಆಗ್ತದೆ ಅಂತೇಳಿ ಒಂದು ಭಾವನೆಯಿಂದ ದಿನವಿಡೀ ನೋಡಿ ಈಗ ನಿಮ್ಮ ಇದರಲ್ಲಿ ಕಾಣ್ತಾರೆ, ದಿನವಿಡೀ ಜನ ಭಕ್ತರು ಬಂದು ಸೇರಿ ಮಧ್ಯಾಹ್ನ ಹೊತ್ತಿಗೆ 12 ಗಂಟೆ ಒಳಗೆ ಅದೆಲ್ಲ ಕಾರ್ಯಕ್ರಮ ಮುಗಿಸಿ ಅನ್ನ ಸಂತರ್ಪಣೆಯಾಗಿ ಮತ್ತೆ ಅವರು ತೆರಳುವಂಥ ಒಂದು ಕಾರ್ಯಕ್ರಮ ಇಲ್ಲಿ ನಡೀತಾ ಉಂಟು. ಇದು ನಿತ್ಯ ನಿರಂತರ, ಒಂದು ದಿವಸ ಇಲ್ಲ ಅಂತ ಹೇಳುವ ಪ್ರಶ್ನೆಯೇ ಇಲ್ಲ. ಬೇರೆ ಬೇರೆ ಊರಿಂದ, ಬಾಂಬೆಯಿಂದ ಬರ್ತಾರೆ, ಮಹಾರಾಷ್ಟ್ರದಿಂದ ಬರ್ತಾರೆ, ನಮ್ಮ ನಾರ್ತ್ ಕರ್ನಾಟಕ ಈ ಬಳ್ಳಾರಿ ಈ ಕಡೆಯಿಂದ ಎಲ್ಲ ಈಗ ಬರಲಿಕ್ಕೆ ಶುರುವಾಗಿದ್ದಾರೆ. ಹೇಳಿದರೆ ಅಲ್ಲಿ ಕೂಡ ಅವರಿಗೆ ಈ ಪ್ರಜ್ಞೆ ಉಂಟಾಗಿದೆ. ದಕ್ಷಿಣ ಕಾಶಿಯಲ್ಲಿ ಪಿತೃಗಳಿಗೆ ತರ್ಪಣ ಬಿಟ್ಟರೆ ಇದೆಲ್ಲ ಸರಿಯಾಗ್ತದೆ. ಉತ್ತರ ಕಾಶಿ ಬಿಟ್ಟರೆ ಮತ್ತೆ ದಕ್ಷಿಣ ಕಾಶಿ ಅದೇ ನಮ್ಮ ಉತ್ತರದಲ್ಲಿ ಹೇಗೆ ಕಾಶಿಗೆ ಪ್ರಾಶಸ್ತ್ಯ ಉಂಟು ಅದೇ ರೀತಿ ಇಲ್ಲಿ ಕೂಡ. ಆದ್ರಿಂದ ಇದು ಬೆಳವಣಿಗೆ ಹೊಂದಬೇಕು. ಇಲ್ಲಿ ಡೆವಲಪ್ ಆಗಲಿ. ನಮಗೆ ನದಿಯಿಂದಾಗಿ ಜಾಗ ಕಡಿಮೆ. ಮೊದಲಾದರೆ ನದಿಯಲ್ಲಿ ವಿಶೇಷವಾಗಿ ಮರಳು ತುಂಬಿ ಇರುವುದರಿಂದ ಆ ಮರಳಿನ ರಾಶಿಯಲ್ಲಿ ಕಾರ್ಯಕ್ರಮ ಆಗ್ತಿತ್ತು. ಈಗ ನೀರು ತುಂಬಿದ್ರಿಂದ ಅದಕ್ಕೆ ನಮಗೆ ಅವಕಾಶ ಇಲ್ಲ. ಆದ್ದರಿಂದ
ಈ ಏನು ಕಾರ್ಯಕ್ರಮ ನಮ್ಮ ಈಗಿನ MLA ಅವರೊಂದು ಹಾಕಿಕೊಂಡಿದ್ದಾರೆ ಅದು ಸಕ್ಸಸ್ ಆದರೆ ಇದು ನಮಗೆ ಬೆಸ್ಟ್ ಕ್ಷೇತ್ರ. ಸುಬ್ರಹ್ಮಣ್ಯ ಧರ್ಮಸ್ಥಳಕ್ಕೆ ಹೇಗೆ ಜನ ಬರ್ತಾರೆ ಅದೇ ರೀತಿ ಇಲ್ಲಿ ಬಂದು ಹೋಗುವಾಗೆ ಆಗ್ತದೆ ಅಂತೇಳಿ ನಮ್ಮೆಲ್ಲ ಭಾವನೆ. ಅದಕ್ಕೆ ಬೇಕಾಗಿ ಸರ್ಕಾರದ ಇದು ಅನುದಾನ ನಮಗೆ ಈಗ ಅತಿ ಶೀಘ್ರದಲ್ಲಿ ಬಂದರೆ ಇದನ್ನು ಬೆಳವಣಿಗೆಯಲ್ಲಿ ನಂಬರ್ 1 ಕ್ಷೇತ್ರ ಆಗಿ ದಕ್ಷಿಣ ಭಾರತದಲ್ಲಿ ಇದಾಗ್ತದೆ. ಕೂಡಲ ಸಂಗಮ ಥರನೇ ಅದೇ ರೀತಿ ಪ್ರಾಜೆಕ್ಟ್ ಎಲ್ಲ ಮಾಡಿದ್ದಾರೆ. ಅದಕ್ಕಿಂತಲೂ ವಿಶೇಷವಾಗಿ ಈ ಊರು ಸಣ್ಣ ಊರು ಇದು 1923 ಇಸ್ವಿಯಲ್ಲಿ ಇದು ಫ್ಲಡ್ ಬಂದು ಹೋದ ನಂತರ ನಮ್ಮ ತಾಲೂಕು ಆಫೀಸು ಉಪ್ಪಿನಂಗಡಿಯಲ್ಲಿ ಇದ್ದದ್ದು ಪುತ್ತೂರಿಗೆ ಶಿಫ್ಟ್ ಆದ್ದು. ಅದರ ಮೊದಲು ಉಪ್ಪಿನಂಗಡಿ ತಾಲೂಕು ಅಂತೇಳಿ ಇರೋದು. ಅಂಥದ್ದೆಲ್ಲ ಆ ಕಾರ್ಯ ಪುನಃ ಇನ್ನೊಂದು ಬಾರಿಗೆ ಇದು ಪುತ್ತೂರು ತಾಲೂಕೆ ಹೇಗೆ ಉಂಟು ಹಾಗೆ ಉಪ್ಪಿನಂಗಡಿ ತಾಲೂಕು ಆಗಲಿಕ್ಕೆ ಒಂದು ಅವಕಾಶ ಉಂಟು ಇಲ್ಲಿ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಈ ಸಂದರ್ಭದಲ್ಲಿ. ಮಕ್ಕೆ ಕೂಟಗಳು ಯಾವ ರೀತಿಯಾಗಿ ನಡೆಯುತ್ತೆ? ಮಕ್ಕೆ ಕೂಟದಲ್ಲಿ 1, 2, 3 ಅಂತೇಳಿ ಭಾರತ ದೇಶದಲ್ಲಿ ಎಲ್ಲಿ ಕೂಡ 3 ರಥೋತ್ಸವ ಇಲ್ಲ. ಅದು ಈ ಉಪ್ಪಿನಂಗಡಿ ಈ ದಕ್ಷಿಣ ಕಾಶಿಯಲ್ಲಿ ಮಾತ್ರ ಆಗುವಂಥದ್ದು. ಯಾಕೆ ಅಂತ ಹೇಳಿದರೆ ಇಲ್ಲಿ ಶಿವರಾತ್ರಿಗೆ ಒಂದು ವಿಶೇಷವಾಗಿ ಉದ್ಭವಲಿಂಗಕ್ಕೆ ಪೂಜೆ ಆಗ್ತಿತ್ತು. ಆ ಪೂಜೆಯಾಗಿ ಆ ದಿವಸನೇ ಒಂದು ಮಕ್ಕೆ ಕೂಟ ಸೇರಿ ಮಕ್ಕೆ ಜಾತ್ರೆಯಾಗಿ ದರ್ಶನ ಬಲಿಯಾಗಿ ಮತ್ತು ಅನ್ನಸಂತರ್ಪಣೆ ಕಾರ್ಯಕ್ರಮ. ಅದೇ ರೀತಿ ಅಷ್ಟಮಿಗೊಂದು ಮಕ್ಕೆ, ಮತ್ತೊಂದು ಹುಣ್ಣಿಮೆಗೆ. ಅದು 3 ಪುನರಾವರ್ತನೆ ಆಗಿ ಬರ್ತದೆ. ಯಾವಾಗ ಮೊದಲು ಯಾವುದು ಅಂತ್ಯ ಅಂತ ಇಲ್ಲ. ಈ ವರ್ಷ ಶಿವರಾತ್ರಿ ಮೊದಲು, ಹುಣ್ಣಿಮೆ ನೆಕ್ಸ್ಟ್, 3rd ಒನ್ ಅಷ್ಟಮಿ ಮಕ್ಕೆ. ಅದೇ ನೆಕ್ಸ್ಟ್ ಬರುವಾಗ ಅದು ತಿರುಗುತ್ತಾ ಬರ್ತದೆ. ಆದ್ದರಿಂದ ಅದಕ್ಕೆ 3 ವಿಶೇಷ ಸ್ಥಾನಮಾನ ಇದು ಕ್ಷೇತ್ರದಲ್ಲಿ. 3 ಜಾತ್ರೆಗೂ ಶಿವರಾತ್ರಿಗೆ ಮಾತ್ರ ಬೆಳಗಿನ ಹೊತ್ತು ರಥೋತ್ಸವ, ಬಾಕಿ 2 ಮಕ್ಕೆಗೂ ಸಾಯಂಕಾಲ ರಾತ್ರಿ ಹೊತ್ತಿಗೆ. ಒಂದು ಮತೆಗೆ ನಾವು ಏನು ಮಾಡಿದ್ದೇವೆ ಅಂತ ಹೇಳಿದರೆ ಬ್ರಹ್ಮರಥಕ್ಕೆ ಒಂದು ಭಕ್ತಾದಿಗಳಿಂದ ವಿಶೇಷ ಸೇವೆಯನ್ನು ಇಟ್ಟಿದ್ದೇವೆ. ಒಳ್ಳೆ ಸ್ಪಂದನೆ ಸಿಕ್ಕಿದೆ ಕಳೆದ ವರ್ಷ. ಅದೇ ರೀತಿ ಈ ವರ್ಷ ಕೂಡ ಆ ಸೇವೆ ಉಂಟು. ಭಕ್ತಾದಿಗಳಿಗೆ ಎಲ್ಲ ಉಳ್ಕೊಳ್ಳಿಕ್ಕೆ ವ್ಯವಸ್ಥೆ, ಬೇರೆ ಬೇರೆ ವ್ಯವಸ್ಥೆ ಏನೆಲ್ಲ ಆಗಬೇಕು ಅದನ್ನೆಲ್ಲ ಇಲ್ಲಿ ಕಲ್ಪಿಸಿಕೊಟ್ರೆ ಈ ಪ್ರದೇಶ ಒಳ್ಳೆ ಅಭಿವೃದ್ಧಿ ಉಂಟು ಅಂತೇಳಿ ನಮ್ಮೆಲ್ಲರ ಭಾವನೆ. ಜಾತ್ರೆಗೆ ಅಂದರೆ ಭಕ್ತಾದಿಗಳು ಯಾವ ಮಕ್ಕಿಗೆ ಹೆಚ್ಚು ಸಂಖ್ಯೆಯಲ್ಲಿ ಸೇರುವುದು? ನಡು ಮಕ್ಕೆ ಅಂತ ಹೇಳಿದರೆ ಅದಕ್ಕೆ ಜಾಸ್ತಿ ಜನ. ಶಿವರಾತ್ರಿ ಮಕ್ಕೆಗೆ ಅದರದಾದ ಒಂದು ವಿಶೇಷ ಸ್ಥಾನ ಏನಂತ ಹೇಳಿದರೆ ಇಲ್ಲಿ ಬಂದು ಜಾಗರಣೆ ಕೂತು ರುದ್ರ ಪಾರಾಯಣ ಮಾಡ್ತಾರೆ. ಪಾರಾಯಣ ಅದು ವಿಶೇಷ ಶಿವನಿಗೆ. ರುದ್ರ ಪಾರಾಯಣ ಎಂಬುದು ಶಿವನಿಗೆ ಭಾರಿ ದೊಡ್ಡ ವಿಶೇಷ ಇದ್ದ ವ್ಯವಸ್ಥೆ. ಅದನ್ನು ಕೂಡ ಇಲ್ಲಿ ಮಾಡುವಂಥ ಕ್ಷೇತ್ರದಲ್ಲಿ ಶಿವರಾತ್ರಿ ದಿವಸ ವಿಶೇಷವಾಗಿ ಅದನ್ನು ನಾವು ಮಾಡ್ತಾ ಇದ್ದೇವೆ. ಒಂದು 250-300 ಜನ ತಂಡ ಬಂದು ಪಾರಾಯಣ ಮಾಡುವ ಒಂದು ವ್ಯವಸ್ಥೆಯನ್ನು ಮಾಡ್ತೇವೆ. ಭಕ್ತಾದಿಗಳು ಸಾವಿರಾರು ಸಂಖ್ಯೆಯಲ್ಲಿ ಪಾಲ್ಗೊಳ್ಳುತ್ತಾರೆ. ಅದಕ್ಕೆ ಬೇಕಾದ ವ್ಯವಸ್ಥೆಗಳು, ಸಿದ್ಧತೆಗಳು ಯಾವ ರೀತಿ ನಡೆಯುತ್ತಾರೆ ವ್ಯವಸ್ಥಾಪನಾ ಸಮಿತಿ ಕಡೆ? ಬಂದ ಭಕ್ತರಿಗೆ ದೇವರ ದರ್ಶನಕ್ಕೆ ವಿಶೇಷವಾದ ಒಂದು ವ್ಯವಸ್ಥೆ. ಪ್ರತಿಯೊಬ್ಬನಿಗೂ ದೇವರ ದರ್ಶನ ಆಗಬೇಕು. ಜೊತೆಗೆ ಸ್ನಾನಕ್ಕೆ ನದಿಯಲ್ಲಿ ಜಾತ್ರೆ ಎಲ್ಲ ಮುಗಿದು ಮುಂಜಾನೆ ಹೊತ್ತು ತೀರ್ಥ ಸ್ನಾನ ಮಾಡಲಿಕ್ಕೆ ಒಂದು ವಿಶೇಷವಾದ ವ್ಯವಸ್ಥೆ ಉಂಟು ನಮ್ಮಲ್ಲಿ. ಅವರವರ ಭಕ್ತಿ ಶ್ರದ್ಧೆಗೆ ಸರಿಯಾಗಿ ಬಂದು ಇದರಲ್ಲಿ ಭಾಗವಹಿಸಿ ತೀರ್ಥ ಸ್ನಾನ ಮಾಡುವಂಥ ಒಂದು ವ್ಯವಸ್ಥೆ ಇತ್ತು. ಆದ್ದರಿಂದ ನಾವು ಈಗ ಏನು ಮಾಡ್ತಾ ಇದ್ದೇವೆ ಅದು ಇಂಪಾರ್ಟೆಂಟ್ ಅಲ್ಲ, ಭಕ್ತಜನರು ಎಷ್ಟು ಸೇರ್ತಾರೆ ಅವರಿಗೆ ಯಾವ ರೀತಿಯಲ್ಲಿ ನಾವು ಸ್ಪಂದಿಸೇವೆ ಎಂಬುದು ದೊಡ್ಡ ಸಂಗತಿ. ಆದ್ದರಿಂದ ಅದಕ್ಕೆ ಬೇಕಾದ ವ್ಯವಸ್ಥೆಯನ್ನು ನಾವೆಲ್ಲ ಪೂರ್ವಭಾವಿಯಾಗಿ ನೋಡಿ. ಅಲ್ಲೆಲ್ಲ ಈಗ ನಮ್ಮದು ಒಂದು ಥಿಯೇಟ್ರ್ ಇತ್ತು, ಅದು ಈಗ ಆಕ್ಯುಪೈ ಆಗಿದೆ ನಮ್ಮ ದೇವಸ್ಥಾನಕ್ಕೆ. ನಮ್ಮ ಭಂಡಾರದಿಂದಲೇ ಅದನ್ನು ಖರೀದಿ ಮಾಡಿದ್ದು, ದೇವಸ್ಥಾನದ ಭಂಡಾರದ ಹಣದಿಂದ ಅದನ್ನು ಖರೀದಿ ಮಾಡಿ ಈಗ ಸಾರ್ವಜನಿಕವಾಗಿ ನಮಗೆಲ್ಲ ಯೂಸ್ ಮಾಡಲಿಕ್ಕೆ ಆಗ್ತದೆ. ಅದನ್ನು ಅಲ್ಲಿ ನಮಗೆ ಅಂಗಡಿ ಮುಂಗಟ್ಟು ಎಲ್ಲ ಅದರೊಟ್ಟಿಗೆ ಹಾಕ್ಲಿಕ್ಕೆ ಆಗ್ತದೆ. ಅದರಿಂದ ಸ್ವಲ್ಪ ಸ್ಥಳ ವಿಸ್ತರಣೆ ಆಗ್ತಾ ಉಂಟು ನಮ್ಮ ದೇವಸ್ಥಾನದ. ಎಲ್ಲ ಕೂಡ ಭಕ್ತರ ದೇಣಿಗೆಯಿಂದ ದೇವಸ್ಥಾನದ ಭಂಡಾರಕ್ಕೆ ಬಂದ ಹಣದಿಂದ ಬರ್ತಿದ್ದೆ. ನಾವು ಸಾಧಾರಣ ಒಂದು 3-4 ಕೋಟಿ ರೂಪಾಯಿ ಖರ್ಚು ಮಾಡಿ ಸಣ್ಣ ಪುಟ್ಟ ಜಾಗಗಳನ್ನು ಖರೀದಿ ಮಾಡೋದು. ಇದರ ಜೊತೆಗೆ ನಮ್ಮ ದೇವಸ್ಥಾನದ ಒಂದು ಜಾಗ ಇತ್ತು ಇಲ್ಲಿ ಪಕ್ಕದಲ್ಲಿ, ಎಲಿಮೆಂಟ್ರಿ ಸ್ಕೂಲ್ ಹತ್ತಿರ, ಅದು ಕೂಡ ಅವರು ಬಿಟ್ಟುಕೊಟ್ರು ನಮಗೆ. ಇಲ್ಲಿ ಒಬ್ಬರು ಶ್ರೀನ್ ಶೆಟ್ಟರ್ ಅಂತ ನಮ್ಮ ಹಿರಿಯವರು ಇದ್ದರು, ಅವರ ಕಾಲದಲ್ಲಿ ಇತ್ತು. ಅವರ ಮಕ್ಕಳು ಅದನ್ನು ದೇವಸ್ಥಾನಕ್ಕೆ ಧರ್ಮಾರ್ಥವಾಗಿ ಬಿಟ್ಟುಕೊಟ್ರು. ಅದರ ಜೊತೆಗೆ ಇನ್ನೊಂದು ಉಂಟು, ಅದು ಕೂಡ ಮಾತುಕತೆಯಲ್ಲಿ ನಡೀತಾ ಉಂಟು, ಅದು ಆಗ್ಬಹುದೆಂಬ ನಮ್ಮ ಭಾವನೆ. ಇದೆಲ್ಲ ಆದರೆ ನಮಗೆ ಈ ಮಧ್ಯದಲ್ಲಿ ನಮ್ಮ ಕಳೆದ ಒಂದು ಟೀಮಲ್ಲಿ ನಾವೇ ಇದ್ದೇವೆ ಅಧಿಕಾರದಲ್ಲಿ. ಆ ಟರ್ಮಲ್ಲಿ ಕೂಡ ಗೌರ್ಮೆಂಟಿಂದ ಗ್ರ್ಯಾಂಟ್ ತೆಗೆದುಕೊಂಡು ಒಂದು 2 ಎಕರೆ ಜಮೀನು ನಾವು ಈ ದೇವಸ್ಥಾನಕ್ಕೆ ಸೇರ್ಪಡೆಗೊಂಡಿದೆ. ಇದು ನಮ್ಮ ಸಣ್ಣ ಮಕ್ಕಳಿರುವ ಟೈಮಲ್ಲಿ ಗರ್ಭಗುಡಿ ಮಾತ್ರ ಇದ್ದದ್ದು. 25 ವರ್ಷದ ಹಿಂದೆ ಎಲ್ಲರೂ ಈ ಊರಿನ ಭಕ್ತಾದಿಗಳೆಲ್ಲ ಸೇರಿ ಈ ದೇವಸ್ಥಾನವನ್ನು ಅಭಿವೃದ್ಧಿ ಮಾಡಬೇಕಂತ ಜೀರ್ಣೋದ್ಧಾರ ಒಂದು ಸಮಿತಿ ರಚನೆ ಮಾಡಿ, ಆ ಸಮಿತಿಯ ಮುಖಾಂತರ ಇಡೀ ದೇವಸ್ಥಾನ ಗರ್ಭಗುಡಿಯಿಂದ ಹಿಡಿದು ಮುಖ್ಯ ಏನೆಲ್ಲ ಉಂಟು ಅದನ್ನೆಲ್ಲ ಡೆವಲಪ್ ಮಾಡಿ ಬ್ರಹ್ಮಕಲಶ ಆಯಿತು. ಅದರ ನೆಕ್ಸ್ಟ್ ಇನ್ನೊಂದು ಸಲ ಆಯಿತು. ಈಗ ನೆಕ್ಸ್ಟ್ 27ನೇ ಇಸ್ವಿಗೆ 3ನೇ ಇದಾಗಲಿಕ್ಕೆ, ಯಾವುದು ಪ್ರತಿಷ್ಠಾ ಬ್ರಹ್ಮಕಲಶ ಆಗಲಿಕ್ಕೆ ನಾವು ತಯಾರಿಯಲ್ಲಿ ಇದ್ದೇವೆ. ಈ ಮಧ್ಯೆಯಲ್ಲಿ ಏನಾಯ್ತು ಅಂತ ಹೇಳಿದರೆ ಇದೊಂದು 350 ಕೋಟಿ ಪ್ರಾಜೆಕ್ಟ್ ಬಂದು ಅದು ಮಾಡಿ ಅದನ್ನು ಮಾಡುವ ಎಂಬ ದೃಷ್ಟಿಯಲ್ಲಿ
ನಾವು ಸ್ವಲ್ಪ ಇದಾಗಿದೆ. ಇದರ ಮಧ್ಯೆ ನಮಗೆ ನಮ್ಮ ನೇತ್ರಾವತಿ ಸಭಾಭವನ ಏನುಂಟು ಅದನ್ನು ಮೇಲಂತಸ್ತು ಮಾಡುವುದಂತೇಳಿ ಡಿಸೈಡ್ ಮಾಡಿದ್ರೆ ಅದಕ್ಕೆ ಸರ್ಕಾರದಿಂದ ಒಂದು ಕಮಿಷನರಿಂದ ನಮಗೆ ಆ ಪರ್ಮಿಷನ್ ಒಂದು ಗ್ರಾಂಟ್ ಆದರೆ ಇಮಿಡಿಯೇಟ್ ಅದನ್ನು ಸ್ಟಾರ್ಟ್ ಮಾಡ್ತೇವೆ. ಬೇರೆ ಈ ಬಾರಿ ಏನಾದರೂ ಅಭಿವೃದ್ಧಿ ಯೋಜನೆಗಳು ಏನಾದರೂ ಅಭಿವೃದ್ಧಿ ಒಂದು ಅದರ ಮೇಲೆ ಮಾಡಿ ಕಟ್ಟುದು, ಜೊತೆಗೆ ಅದನ್ನೊಂದು ಈಗ ಇದಕ್ಕೆ ಯೂಸ್ ಮಾಡ್ತೇವೆ, ಜೊತೆಗೆ ಅದನ್ನು ಡೆಮಾಲಿಷ್ ಮಾಡಿ ಅಲ್ಲಿ ಕೂಡ ಒಂದು ಪರ್ಮನೆಂಟ್ ಇಲ್ಲಿ ಬಂದು ಸೇವೆ ಮಾಡುವವರಿಗೆ ಉಳ್ಕೊಳ್ಳಿಕ್ಕೆ ಯಾತ್ರಿ ನಿವಾಸ ಟೈಪ್ ಒಂದು ಮಾಡ್ತೇವೆ. ಅದೇ ಯಾತ್ರಿ ನಿವಾಸ ಅಂತ ವಸತಿಗೆ, ಮತ್ತು ಜೊತೆಗೆ ನಮ್ಮದೊಂದು ಅನ್ನ ಸಂತರ್ಪಣೆ ಇಲ್ಲಿ ಅಪರಕ್ರಿಯೆಗೆ ಮಾತ್ರ ಆಗುದು. ಇಲ್ಲಿ ನಾವು ಬಂದ ಭಕ್ತಾದಿಗಳಿಗೆ ಇನ್ನು ಮುಂದಕ್ಕೆ ಬೇರೆಯೇ ಒಂದು ವ್ಯವಸ್ಥೆ ಮಾಡಿಕೊಂಡು ನಿತ್ಯ ನಿರಂತರ ಅನ್ನದಾನ ಮಾಡುವಂಥ ಕಾರ್ಯಕ್ರಮವನ್ನು ಈಗ ಮಾಲಿಂಗೇಶ್ವರ ದೇವಸ್ಥಾನ ಏನು ಮಾಡಿದ್ದಾರೆ ಅದೇ ರೀತಿ ಮಾಡೋದಂತೇಳಿ ನಮ್ಮದು ಕೂಡ ಒಂದು ಅಭಿಲಾಷೆ ಉಂಟು. ನಮ್ಮ ಪುತ್ತೂರಿಗೆ ಉಳ್ಳಾಲ್ತಿಗೆ ಕನೆಕ್ಟೆಡ್, ಹಾಗೆ ಮಾಕಾಳಿ ಶಾಸ್ಲಿಂಗೇಶ್ವರಿಗೆ ಕನೆಕ್ಟೆಡ್. ಇಲ್ಲಿ ಎಲ್ಲ ಕಾರ್ಯಕ್ರಮ ಆಗಿ ದೇವಸ್ಥಾನ ಮುಗಿದ ತಕ್ಷಣ ಮಾಂಕಾಳಿ ಮೆಚ್ಚಿ ಅಂತೇಳಿ ಮಾಡೋದು. ಅದಕ್ಕೆ ಸಾವಿರಾರು ಭಕ್ತರು ಅಂತ ಹೇಳಿದ್ರೆ ಅದು ಹೂ ಎಷ್ಟು ಸೇರ್ತದೆ ಅಂತ ಹೇಳಲಿಕ್ಕೆ ಮಲ್ಲಿಗೆ ಹೇಳಿದ್ರೆ ಇಲ್ಲಿಯ ದೇವಿಯ ಮುಡಿ ಅಂತಾರೆ ಅದಕ್ಕೆ ಬಹಳ ದೊಡ್ಡದು, ಸಾಧಾರಣ 9 ಕೋಲು ಎತ್ತರ, ಆನಂತರ ಅದರ ನಾಳೆಗೆ ಕೂಡ 9 ಕೋಲು ಉದ್ದ ನಾಳಿಗೆ ಹಾಕ್ಲಿಕ್ಕೆ ಉಂಟು ಅದಕ್ಕೆ. ಆಮೇಲೆ ಬೆನ್ನ ಹಿಂದೆ ಹನಿ ಅಂತೇಳಿ ಬರ್ತದೆ, ಅದು ಕೂಡ ಸಾಧಾರಣ ಒಂದು 7 ಫೀಟ್ ಎತ್ತರ ಬರ್ತದೆ. ಇಂಥ ಎಲ್ಲ ವಿಕಾರ ರೂಪಿಯ ಒಂದು ನೇಮೋತ್ಸವ ಇಲ್ಲಿ ಮಹಾಕಾಳಿಗೆ ನಡೀತಾ ಇದೆ. ಅದರಲ್ಲಿ ಆ ಹಾಳೆಗೆ ಒಂದು ಲೆಕ್ಕ ಉಂಟು, ಎಷ್ಟು ಹಾಳೆ ಬೇಕಂತ. 1,001 ಹಾಲೆ ಬೇಕಾದ್ರೆ 1,001 ಹಾಲೆಯ ಹನಿ ಮುಡಿ ಎಲ್ಲ ನಾಲಿಗೆ ಎಲ್ಲ ಅದು ಹೈಟ್ ಅಂತ ಹೇಳಿ ನೋಡಿ. ಈಗ ನಿಲ್ಲಿಸುವಾಗ ಅದರ ನಾಲಿಗೆ ಉಂಟಲ್ಲ, ಇಲ್ಲಿ ನಿಂತದ ಅಲ್ಲಿ ದೇವಿ ಗುಡಿ ತನಕ ಬರಬೇಕು. ಭಕ್ಷ್ಯ ಹಾಕ್ಲಿಕ್ಕೆ ಉಂಟಾಗ ನಾಳೆಗೆ ಬಿಟ್ಟು ಭಕ್ಷ್ಯ ಹಾಕ್ಲಿಕ್ಕೆ ಅರ್ಪಣೆ ಆಗಿ ಇಲ್ಲಿ ಮಾತ್ರ ಇಷ್ಟು ವಿಶೇಷವಾಗಿ ಅಲ್ಲಿಗೆ ಮೆಚ್ಚಿ ಆಗುವಲ್ಲಿ ಎಲ್ಲ ಕಡೆ ಆ ತರ ಇಲ್ಲ. ಇದು ಮಹಾಕಾಳಿಯ ಮೆಚ್ಚಿ ಅದರ ಸಿದ್ಧಾಂತ ಯಾವ ತರ ಇದೆ ಆ ಸಿದ್ಧಾಂತ ಪ್ರಕಾರ ಇಲ್ಲಿ ನಡೀತಾ ಇದೆ. ಬೇರೆ ಕಡೆ ಉಳ್ಳಾಲ್ತಿ ಅಥವಾ ಅಮ್ಮನವರ ಈ ರೀತಿ ಇದೆ. ಈಗ ಉಳ್ಳಾಲ್ತಿ ನೇಮ ಅದಕ್ಕೆ ಎತ್ತರದ ಮುಡಿ ಇಲ್ಲ, ಹನಿ ಮಾತ್ರ ಇರುವುದು. ಅದಕ್ಕೆ ಎತ್ತರದ ಮುಡಿ ಮಾಡ್ತಾರೆ, ಸಾಂಕೇತಿಕವಾಗಿ ಹಿಂದೆ ಖಾಲಿ ಇಟ್ಕೊಂಡು ಹೋಗ್ತಾರೆ. ಇದಕ್ಕೆ 4 ಬಿದಿರು ಜೋಡಣೆ ಮಾಡಿ 7 ಕೋಲು ಉದ್ದದ ಬಿದಿರನ್ನು 4 ಮನೆಯವರು ಈ ಗ್ರಾಮದಲ್ಲಿದ್ದಾರೆ. ಅದು ಇವರಿಗೆ ಬೋಂಟ್ರತನ ಅಂತೇಳಿ ಬಿಲ್ಲವ ಸಮಾಜಕ್ಕೆ ಬರ್ತದೆ. ಆ ಬಿಲ್ಲವ ಸಮಾಜದವರು ಈ 4 ಬಿದಿರನ್ನು ಇದಕ್ಕೆ ಜೋಡಿಸಿ ಅದನ್ನು ಹಿಡಿಯುವಂತ ಕಾರ್ಯಕ್ರಮ. ಅದು ಸಂತೆ ಮಜಲಿನಿಂದ ಇಲ್ಲಿ ಸಂತೆ ಮಜಲ್ ಅಂತೇಳಿ ದೇವಸ್ಥಾನದ ಸಂತೆ ಮಜಲ್ ಉಂಟು, ಅಲ್ಲಿ ಆ ಮುಡಿ ಏರುವುದಂತೇಳಿ ದೇವಿಗೆ, ಅಲ್ಲಿಂದ ಮುಡಿ ಏರಿ ಒಳಸರಿ ಬರುವುದಂತೇಳಿ ದೇವಿ ದೇವಸ್ಥಾನದವರೆಗೆ ಒಳಸರಿ ಬರುವುದು. ಒಳಸರಿ ಬಂದು ಅಲ್ಲಿ ನೇಮೋತ್ಸವ ಕಾರ್ಯಕ್ರಮ ನಡೆಯುತ್ತದೆ. ದುಂಪದ ಬಲ್ಲಿ ನೇಮ ಅಂತೇಳಿದ್ರೆ ಇಲ್ಲಿ ಹಿರಿಯವರು ಮಾಡಿಟ್ಟ ಧರ್ಮಸ್ಥಳದ ಒಂದು ಇದರ ಪ್ರಕಾರ ಕಜಕರ್ ಬೀಡ್ ಅಂತೇಳಿ ಇಲ್ಲಿ ಅರಸು ಮನೆತನದ ಜೈನ ವಂಶ ಇತ್ತು. ಅದು ಹರಾರಿ ಎಲ್ಲ ಹೋಗಿ ಧರ್ಮಸ್ಥಳಕ್ಕೆ ಸ್ವಾಧೀನ ಆಗಿ ಧರ್ಮಸ್ಥಳ ಇದಕ್ಕೆ ಬಂದ ನಂತರ ಇಲ್ಲಿ ಆಡಳಿತ ಮೊದಲೇ ಇತ್ತು ಇದು ಜೈನರಿಗೆ. ಆದ ಕಾರಣ ಆ ಕಜಕರ್ ಬೀಡ್ನಿಂದ ಈಗಲೂ ಕಲ್ಕುಡನದ ಮತ್ತು ಶಿರಡಿ ದೇವದ ಭಂಡಾರ ಬಂದು ಇಲ್ಲಿ ನೇಮೋತ್ಸವ ಆಗುವುದು. ಅದರ ಹಿಂದೆ ಏನಾಗ್ಬೇಕು, ಇಲ್ಲಿ ಜಾತ್ರೆ ಆಗುವ ಮೊದಲೇ ಅಲ್ಲಿಂದ ಬಂದು ರಥಕ್ಕೆ ಈಗ ರಥ ಸಿದ್ಧತೆ ಆಗಿದೆ. ಈಗ ಅದಕ್ಕೆ ಮುಗ್ಲಿ ಆಗಲಿಲ್ಲ. ಆ ಬೀಡಿನವರು ಮತ್ತು ಅಲ್ಲಿ ಮನೆತನದ ಗುತ್ತಿನ ಮತ್ತು ಇವರು ಯಾರು ಸೀಮೆಯವರೆಲ್ಲ ಬಂದು ನಿಂತ ಮುಗ್ಲಿಯನ್ನು ಇಡುವಂಥ ಕೆಲಸ ಶುದ್ಧಾಚರಣೆಯಲ್ಲಿ ಆ ಪೂಜಾರಿ ತನ್ನ ಯಾರು ಮಾಡ್ತಾನೆ ಕಲ್ಕುಡ ದೈವದ್ದು ಅವ ರಥಕ್ಕೆ ಏರಿ ಆ ಮುಗ್ಲಿ ಇಡುವಂಥ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಆ ನಂತರ ಕಜಕರಿ ಬೀಡಿನಿಂದಲೇ ಮಹಾಕಾಳಿ ಮೆಚ್ಚಿಗೂ ಭಂಡಾರ ಬರಬೇಕು, ಕಜಕರಿ ಬೀಡಿನಿಂದಲೇ ಬರುವುದು. ಕಲ್ಕುಡನ ಇಲ್ಲಿ ದೊಂಪದಲ್ಲಿಗೂ ಭಂಡಾರ ಬರಬೇಕು. ಆ ನಂತರ ಇಲ್ಲಿ ಕಲ್ಕುಡಂದು ಮತ್ತು ಶಿರಡಿ ದೈವದ ನೇಮೋತ್ಸವ ದೊಂಪದಲ್ಲಿ ನಡೆದ ನಂತರ ಬೆಳಿಗ್ಗೆ ಆಗುವಾಗ ಕಲ್ಕುಡ ದೈವ ಇಲ್ಲಿ ಜೀಟಿಗೆ ಹಿಡ್ಕೊಂಡೋಗಿ ದೇವಸ್ಥಾನದಲ್ಲಿ ದೇವರಲ್ಲಿ ಅಭಯ ಕೇಳಿ ಆನಂತರ ರಥದ ಬುಡದಲ್ಲಿ ನಿಂತು ಅಭಯ ಹೇಳಬೇಕು. ನನ್ನ ಜಾತ್ರೆಯನ್ನು ನಾನು ಮುಗಿಸ್ತಾ ಇದ್ದೇನೆ, ದೇವರ ಅಭಯ ಪಡ್ಕೊಂಡಿದ್ದೇನೆ, ರಥದ ಮುಗಿಲಿಯನ್ನು ಕೆಳಗಿಳಿಸೋಕ್ಕೆ ಅಭಯ ಅಂತೇಳಿ ಸೀಮೆಯಲ್ಲಿ ಕೇಳ್ತಾನೆ. ಆವಾಗ ಅಭಯ ಅಂತೇಳಿ ಸೀಮೆಯವರು ಹೇಳಬೇಕು. ಆವಾಗ ಇಲ್ಲಿ ಅದರ ಕಲ್ಕುಡನ ಪಾತ್ರೆಯವರೆಲ್ಲ ಹತ್ತಿ ಆ ಮುಗಿಲಿಯನ್ನು ಕೆಳಗಿಳಿಸ್ತಾರೆ. ಅಲ್ಲಿಗೆ ಜಾತ್ರೆ ಮುಕ್ತಾಯ. ಈ ಮಧ್ಯೆ ಮಹಾಕಾಳಿ ಮೆಚ್ಚಿಯಾಗುವ ಸಂದರ್ಭದಲ್ಲಿ ಒಂದೇ ನೇಮ ಅಲ್ಲ, 1001 ದೈವಗಳಿಗೆ ಕಟ್ಟುಕಟ್ಟಲೆ ಪ್ರಕಾರ ನೇಮ ನಡೆಯುವಂಥದ್ದು. 1001 ದೈವಗಳು, ಆದ್ರಿಂದ ಅದಕ್ಕೆಲ್ಲ ಕಟ್ಟುಕಟ್ಟಲೆ ಪ್ರಕಾರ ಒಂದು ಮಾತು ಅವರು ಏನು ಹೇಳ್ತಾರೆ. ನಾವು ಇನ್ನೊಂದು ಸಣ್ಣ ಜೀರ್ಣೋದ್ಧಾರ ಮಾಡ್ತಾ ಇದ್ದೇವೆ. ಇಲ್ಲಿ ಚಾಮುಂಡಿ ಪಂಜುರ್ಲಿ ಅಂತೇಳಿ ಒಂದು ದೈವ ಕ್ಷೇತ್ರ ಬಾಲಕ ಗುಳಿಗೆ ಅಂತೇಳಿ ಅದು ಏನೋ ಸ್ವಲ್ಪ ಅಜೀರ್ಣ ವ್ಯವಸ್ಥೆಯಲ್ಲಿ ಇತ್ತು. ಈಗ ಅದನ್ನು ಜೀರ್ಣೋದ್ಧಾರ ಮಾಡ್ತಾ ಇದ್ದೇವೆ.
ಅದು ಆ ಮಹಾಕಾಲಿ ಮೆಚ್ಚೆ ಮೊದಲೇ ಆಗ್ಬೇಕು. ಯಾಕಂತ ಹೇಳಿದ್ರೆ ಅದು ಈ 1000 ಕಟ್ಟೆ ದೇವಸ್ಥಾನ ಅದು ಕೂಡ ಆಗ್ಬೇಕು. ಅದು ಕೂಡ ಆಗ್ಬೇಕು. ಅದೀಗ ಎಮರ್ಜೆನ್ಸಿ ಆಗಿ ಮಾಡ್ತಾ ಇದ್ದೇವೆ. ಎಲ್ಲ ಅದರ ಸಲಕರಣೆ ಆಗಿದೆ, ಇನ್ನು ಕೆಲಸ ಮಾತ್ರ ಬಾಕಿ ಇರೋದು. ಕೆಲಸ ಕೂಡ ಕಾಲುವಾಸಿ ಆಗಿದೆ. ಅದ ನಂತರ ಇಲ್ಲಿ 1001 ಅಂತೇಳಿ ಅದರಲ್ಲಿ ಚಾಮುಂಡಿ ಪಂಜುರ್ಲಿ ಅಂತ ದೈವ ಅಲ್ಲಿಗೆ ಹೋಗ್ಬೇಕು ಕಟ್ಟುಗಟ್ಟಲಾಗಿ. 1001 ಅಲ್ಲಿ ಹೋಗಿ ಅದು ಸಿಯಲ ಕುಡಿದು ಸ್ವಲ್ಪ ಏನು ದೇವರ ಭಕ್ಷತ ಇದು ಮಾಡಿ ಆನಂತರ ಅದು 5 ನಿಮಿಷದ ಕಾರ್ಯಕ್ರಮ ಅಷ್ಟೇ. ಅದು ಯಾಕೆ ಅಂತ ಹೇಳಿದ್ರೆ ಇಲ್ಲಿ 1001 ದೈವ ಇದ್ದ ಕಾರಣ ವರ್ಷ ಇಡೀ ನೇಮ ಕೊಟ್ಟು ಪೂರೈಸಲಿಕ್ಕೆ ಇಲ್ಲ ಅಂತೇಳಿ ಅದನ್ನು ಕಟ್ಟುಗಟ್ಟಲೆಯಾಗಿ ಸಂಪ್ರದಾಯದಲ್ಲಿ ಇಟ್ಟುಕೊಂಡಿದ್ದಾರೆ ಅಷ್ಟೇ. ಜೊತೆಗೆ ಅದು ಆಗಿ ಬೆಳಿಗ್ಗೆ ಆಗುವಾಗ ಇದೆಲ್ಲ ಮುಗಿಬೇಕು 1001 ದೈವಗಳಿಗೂ. ಅದು ಭಾರಿ ವಿಶೇಷತೆ ಇಲ್ಲಿದ್ದು. ಅದು ಒಂದು ಕಟ್ಟುಕಟ್ಟಲೆ ಪ್ರಕಾರ ಮಾಡೋದು. ಆ ಒಬ್ಬನೇ ಕಟ್ಟಿದವನೇ ಅದನ್ನೆಲ್ಲ ಮಾಡೋದು. ಅದು ಮಹಾಕಾಲಿಗೆ ಇಬ್ರು ಕಟ್ತಾರೆ, ಒಬ್ಬ ಭೈರವನಿಗೆ ಒಬ್ಬ ದೂತ ಅಂತೇಳಿ ಇರ್ತದೆ ಮಹಾಕಾಲಿಗೆ. ಈ ಮಹಾಕಾಲಿ ನೇಮ ಮುಗಿದ ನಂತರ ಇದು ಇಬ್ರು ಇರ್ತಾರೆ. ಅವರು ಒಬ್ಬೊಬ್ಬರೇ ಇಬ್ಬರಿಬ್ರು ನಿಂತು ಕಟ್ಟುಕಟ್ಲಿಕ್ಕೆ ಒಂದು ವೀಳ್ಯದಲ್ಲಿ ಒಂದು ಅಡಿಕೆ ಒಂದು ಸ್ವಲ್ಪ ನೈವೇದ್ಯ ಇಟ್ಟು ಇದು ಮಾಡಿ ಮುಗಿಸ್ತಾರೆ. ಅದು 2 ನಿಮಿಷದ ಕಾರ್ಯಕ್ರಮಗಳು ಅಷ್ಟೇ. 1001ಕ್ಕೂ ಆಗ್ಬೇಕು. ಅದರ ಮಧ್ಯದಲ್ಲಿ ಕೊಡಮಂತ ಇದ್ದಾನೆ, ಅವನಿಗೆ ನೇಮೋತ್ಸವ ಬೇರೆಗೆ ಎಣ್ಣೆ ಕೊಟ್ಟು ಎಣ್ಣೆ ಬುಲ್ಯ ಕೊಟ್ಟು ಅವನಿಗೆ ಬೇರೆ ಆಗ್ತದೆ. ಆಮೇಲೆ ಕೋಟಿ ಚೆನ್ನಯ್ಯರಿಗೆ ಅದು ಕೂಡ ಎಣ್ಣೆ ಬುಲ್ಯ ಕೊಟ್ಟು ಅದು ಬೇರೆ ಕಟ್ಟಬೇಕು. ಲಾಸ್ಟ್ಗೆ ಆಗುವುದು ಕೋಟಿ ಚೆನ್ನಯ್ಯರಿಗೆ ಈ ಮಹಾಕಾಲಿ ಮೆಚ್ಚಿ ದಿವಸ ವರ್ಷಂಪ್ರತಿ ಆಗಿ. ಅದರಲ್ಲೇನು ಇವತ್ತು ನಾಳೆ ಕಟ್ಟುಕಟ್ಟಲೆ ಪ್ರಕಾರ ವಾಡಿಕೆ ಅದು ಆಗಲೇಬೇಕು. ಇಲ್ಲದೆ ಇಡೀ ಈ ಗ್ರಾಮಕ್ಕೆ ಅಲ್ಲ, ಈ ಸೀಮೆಗೆ ದೋಷ ಉಂಟು ಅದರಲ್ಲಿ. ಇದು ಸೀಮಾ ದೇವಸ್ಥಾನ ಅದಂತ ಹೇಳಿದ್ರೆ ಲಾಸ್ಟ್ಗೆ ತೀರ್ಥ ಸ್ನಾನ ಮಾಡ್ಲಿಕ್ಕೆ ಬಂದವರು ಅವರು. ಅವರನ್ನು ಇಲ್ಲಿ ಕೊಡಮಂತ ಬಂದು ನೆಲೆಯೂರಿದ ಮಹಾಕಾಲಿ ಅಪ್ಪನಿಗೆಯಲ್ಲಿ. ಮಹಾಕಾಲಿ ಅಪ್ಪನ ಮೇರೆಗೆ ಕೊಡಮಂತ ಇವರನ್ನು ಜೀಟಿಗೆ ಇದ್ದು ತೀರ್ಥ ಸ್ನಾನ ಮಾಡಿಸಿದ. ಅದಕ್ಕೆ ಬೇಕಂದ್ರೆ ನನ್ನಿಂದ ಮತ್ತೆ ನಿಮ್ಮ ಇದಕ್ಕೆ ಬಲಿಭೋಗ ಕೊಡ್ತಾನೆ ಅಂತೇಳಿ ಕೊಡಮಂತೆಯ ಹೊರ ಕೊಟ್ಟ ಅವರಿಗೆ. ಆ ರೀತಿಯಾಗಿ ಇಲ್ಲಿ ಸಂಪ್ರದಾಯ ಪ್ರಕಾರ ಇಲ್ಲಿ ಅದನ್ನು ನೇಮ ಸಿಸ್ಟಮ್ ಒಂದು ಉಂಟಲ್ಲ, ಕಟ್ಟುಕಟ್ಲೆ ಅಂತ ಏನು ಹೇಳ್ತಾ ಅದರ ಪ್ರಕಾರ ದಿವಸ ಜಾಸ್ತಿ ಜಾತ್ರೆ ಆಗುದು ನಮ್ಮ ದಕ್ಷಿಣ ಭಾರತದಲ್ಲಿ. ಒಮ್ಮೊಮ್ಮೆ 1.5 ತಿಂಗಳು. ಈ ಸಲ ಈ ಹುಣ್ಣಿಮೆ ಅಮಾವಾಸ್ಯೆ ಅಷ್ಟಮಿ ಬಂದ ಯಾವ ರೀತಿ ಬರ್ತದೆ ಆ ರೀತಿಯಲ್ಲಿ ಹೋಗ್ತದೆ. ಮಲ್ಲಿಗೆ ಹರಕೆ ಇಲ್ಲಿ ಶಿವರಾತ್ರಿಯಿಂದ ಸ್ಟಾರ್ಟ್ ಆದ್ರೆ ಅಲ್ಲ ಚಿನ್ನ ಬಂಗಾರ ಬರ್ತದೆ ಶಿವರಾತ್ರಿ. ಅದ್ರಲ್ಲಿ ವಿಶೇಷ ಹೂ, ವಿಶೇಷ ಬೇರೆ ಹೂ ಇಲ್ಲ, ಒಂದೇ ಹೂ ಮಲ್ಲಿಗೆ ಮಾತ್ರ. ಶಿವರಾತ್ರಿ ಈಗ ಸ್ಟಾರ್ಟ್ ಆಗಿದೆ. ಈ ಸಲ ಶಿವರಾತ್ರಿಗೆ ಶುರುವಾದ್ರು, ನೆಕ್ಸ್ಟ್ ಹುಣ್ಣಿಮೆ, ನೆಕ್ಸ್ಟ್ ಅಷ್ಟಮಿ, ಆಮೇಲೆ ಮಹಾಕಾಳಿ ಮೆಚ್ಚಿ, ಆಮೇಲೆ ದೊಂಪದ ಬಲಿಯಾಗ ಒಂದು ತಿಂಗಳು 10 ದಿವಸ ಆಗ್ತದೆ. ಈ ಸಲ ಅದೊಂದು 5 ದಿವಸ ಈ ಸಲ ಕಡಿಮೆ. ಹಾಗೆ ಭಾರಿ ವಿಶೇಷ. ಜನಗಳಿಗೆ ಒಂದು ಅಲ್ಲಿ ನಿನ್ನೆ ಹೋಗ್ಲಿಲ್ಲಪ್ಪ ಇವತ್ತು ಬಾಕಿ ಅಂತ ಹೇಳಲಿಕ್ಕೆಲ್ಲ, ನೆಕ್ಸ್ಟ್ ಡೇ ಬಂದ್ರು ಜಾತ್ರೆಯಲ್ಲಿ ನಡೀತಾ ಇರ್ತದೆ. ಒಬ್ನಿಗೆ ಒಂದು ಮಕ್ಕೆ ಜಾತ್ರೆ ಬರ್ಲಿಕ್ಕೆ ನಾವು ಒಂದು ಸೂತಕ ಏನಾದ್ರೂ ಬಂದ್ರೆ ಇನ್ನೊಂದು ಮಕ್ಕೆಗೆ ಹೋಗುವ ಸಂದರ್ಭ ಸಿಗ್ತದೆ. ಹಾಗೆ ಈ 3 ಮಕ್ಕೆಗೆ ಭಕ್ತಾದಿಗಳು ಬರುವಂತ ಒಂದು ದೇವರ ದರ್ಶನಕ್ಕೆ ಬರುವಂತ ಒಂದು ಸಂದರ್ಭ ಇಲ್ಲಿ ಸಿಗುವಷ್ಟು ಬೇರೆ ಎಲ್ಲಿಯೂ ಜಾತ್ರೆಯಲ್ಲಿ ಸಿಗುವುದಿಲ್ಲ. ನಾವು ಜಾತ್ರೆ ಮೊದಲು ಇನ್ವಿಟೇಷನ್ ಅಂತ ಪ್ರಿಂಟ್ ಮಾಡ್ತೇವೆ, ಅದನ್ನು ದೇವರ ನಡೆಯಲ್ಲಿಟ್ಟು ಒಂದು ಬಿಡುಗಡೆ ಮಾಡ್ತೇವೆ. ಜೊತೆಗೆ ನಮ್ಮಲ್ಲಿ ಮತ್ತೊಂದು ವಿಶೇಷ, ಅಪರ ಕ್ರಿಯೆಗೆ ಬಂದವರು ಅವರೊಂದು ಶಾಶ್ವತ ಪೂಜೆ ಅಂತ ಮಾಡಿಸ್ತಾರೆ. ಆ ಶಾಶ್ವತ ಪೂಜೆ ಯಾರೆಲ್ಲ ಮಾಡಿಸಿದ್ದಾರೆ ಅವರಿಗೆಲ್ಲ ಪೋಸ್ಟಲ್ಲಿ ಇನ್ವಿಟೇಷನ್ ಹೋಗ್ತದೆ. ಈ ಪೇಟೆಗೆಲ್ಲ ನಾವು ಬೈ ಹ್ಯಾಂಡ್ ಹೀಗೆ ಕೊಟ್ಟು ಅಂಚಲ್ಲ, ಕೈಯಲ್ಲೇ ಕೊಟ್ಟು ಹೋಗುದು ಒಂದು ವಿಶೇಷ. ಸೀಮೆ ದೇವಸ್ಥಾನ ಅಲ್ಲ, ಈ ಸೀಮೆ ಗ್ರಾಮ ಸಮಿತಿ ಮಾಡಿದ್ದೇವೆ, ದೇವತಾ ಸಮಿತಿ. ಈಗ ಪ್ರತಿಯೊಂದು ಗ್ರಾಮದಲ್ಲಿ ನಾವೊಂದು ದೇವತಾ ಸಮಿತಿ, ಭಕ್ತ ಸಮಿತಿ ಅಂತೇಳಿ ಮಾಡಿದೆ. ಆ ಸಮಿತಿಯವರಲ್ಲಿ ಕೊಟ್ಟು ಅಲ್ಲೆಲ್ಲ ಡಿಸ್ಟ್ರಿಬ್ಯೂಷನ್ಗೆ ವ್ಯವಸ್ಥೆ ಮಾಡಿದೆ ಮುಖಾಂತರ. ಇದು ಸೀಮೆ ಅಂತ ಹೇಳಿದ್ರೆ ಇಲ್ಲಿಂದ ಶುರುವಾದ್ರೆ ನಮ್ಮ ಹೈವೇ ಶಿರಾಡಿ ಸೇರ್ತದೆ, ಅಲ್ಲಿಗೆ ಬರ್ತದೆ. ಅಕ್ಕಪಕ್ಕದಲ್ಲಿ ಬೇರೆ ಉಂಟು, ಜೊತೆಗೆ ನಮ್ಮ ಗ್ರಾಮ ದೇವಸ್ಥಾನಗಳುಂಟು. ಇದಕ್ಕೆ ಕನೆಕ್ಟೆಡ್ ವಿಲೇಜಸ್ ಅಂತ ಹೇಳಿದ್ರೆ ಅಪ್ ಟು ಶಿರಾಡಿ ಗಡಿ ಕ್ಷೇತ್ರ. ಇದು ಕ್ಷೇತ್ರ. ಒಂದು 20-24 ಗ್ರಾಮ ದೇವಸ್ಥಾನಗಳು ಬರ್ತವೆ ಇದಕ್ಕೆ ಗಡಿಯವರೆಗೆ. ಈಗ ಈ ದೇವಸ್ಥಾನಕ್ಕೆ 16 ಗ್ರಾಮಗಳಿವೆ. ಮಾಗಣೆ ದೇವಸ್ಥಾನಕ್ಕೆ ಎಲ್ಲ ಬರುವ ಭಕ್ತರಿಗೆ ಹಾರ್ದಿಕವಾದ ಸ್ವಾಗತವನ್ನು ಕೋರ್ತೇವೆ ಇಲ್ಲಿ. ಯಾಕೆಂದರೆ ಒಂದು ಕೌಂಟರ್ ಮಾಡ್ತೇವೆ. ಆ ಕೌಂಟ್ರಲ್ಲಿ ಎಲ್ರಿಗೊಂದು ಸ್ವಾಗತ ಮಾಡುವ ಒಂದು ವ್ಯವಸ್ಥೆ, ಒಂದು ಬಾಯಾರಿಕೆ ಕೊಡುವಂಥ ವ್ಯವಸ್ಥೆಯನ್ನು ನಿರಂತರ ಮಾಡ್ತೇವೆ. ಅದು ಸ್ಟಾರ್ಟ್ ಆದರೆ ಮಾರನೇ ದಿವಸ ಎಲ್ಲರೂ ಹೋಗೋ ತನಕ ಅದು ಇರ್ತದೆ. ಬೇರೆ ಬೇರೆ ಜನಗಳು ಬಂದು ಇಲ್ಲಿ ಮಜ್ಜಿಗೆ ಸೇವೆ ಇಂಥದ್ದೆಲ್ಲ ಸೇವೆಗಳನ್ನು ಮಾಡ್ತಾರೆ ಅವರವ್ರದ್ದೊಂದು ಭಕ್ತಿಯಿಂದ. ಅದು ಕೂಡ ಅವರು ಸ್ವೀಕರಿಸ್ತಾರೆ. ಮತ್ತು ಜೊತೆಗೆ ಮೊದಲನೇ ಕಾಲದಿಂದ ನಡೆದು ಬಂದದ್ದು, ಮಧ್ಯದಲ್ಲಿ ಅದು ನಿಂತಿತ್ತು ಅನ್ನಪ್ರಾಶನ. ಅದು ಮಧ್ಯಾಹ್ನ 3 ಮಕ್ಕೆಗೂ ಎಲ್ಲ ಜಾತ್ರೆಗಳಿಗೂ ಅನ್ನ ಸಂತರ್ಪಣೆ ವ್ಯವಸ್ಥೆ ಇದೆ. ಅದು 5,000 ಇರಲಿ 10,000 ಜನ ಇರಲಿ ಎಲ್ರಿಗೂ
ಅದು ನಿರಂತರ ನಡೀತದೆ. ದೇವರ ದರ್ಶನ ಬಲಿಯಾಗಿ ಪೂಜೆ ಪುರಸ್ಕಾರ ಆದ ಕೂಡಲೇ ಸ್ಟಾರ್ಟ್ ಆಗ್ತದೆ. ಒಂದು 3-3.5 ಗಂಟೆ ತನಕ ನಡೀತಾ ಇರ್ತದೆ. ಅದಕ್ಕಾಗಿ ಈಗ ಹೊರೆ ಕಾಣಿಕೆ ಏನಾದರೂ ಬರುವಂತ ಭಕ್ತರು ತಂದರೆ ಈ ಸೀಮೆ ಭಕ್ತರು ನಾವು ತೆಗೆದುಕೊಳ್ತೇವೆ. ಅಲ್ಲದೆ ವಿಶೇಷವಾಗಿ ಯಾರಾದರೂ ಕೊಡುವುದಿದ್ರು ಅದನ್ನು ನಾವು ಇಲ್ಲಿ ಸ್ವೀಕರಿಸ್ತೇವೆ. ಈಗ ನಾವು ಶಿವರಾತ್ರಿಗೆ ನಮ್ಮ ಹಿರಿಯವರು ಮೊದಲು ಇಲ್ಲಿ ಬಾಲಕೃಷ್ಣಯ್ಯ ಅಂತ ಹೇಳಿದ್ರು, ಅವರು ಹೆಂಡತಿ, ಅವರು ಭಾರಿ ನ್ಯಾಯ ನಿಷ್ಠೆ ಧರ್ಮದಲ್ಲಿದ್ದವರು. ಕಾಂಚನದವರಲ್ಲಿ ಇದೊಂದು ನಡೀತಾ ಇತ್ತು, ಕಾಂಚನ ಅನ್ನ ಸಂತರ್ಪಣೆ. ಅದನ್ನು ನನ್ನನ್ನು ಮತ್ತು ಅವರ ಮಗನನ್ನು ಕರೆದು ಹೇಳಿದರು, ತಮ್ಮ ನೀವಿಬ್ಬರು ಸೇರಿ ಇದನ್ನು ನಡೆಸ್ತಾ ಹೋಗ್ಬೇಕಂತ. ಕಾರಣಾಂತರದಿಂದ ಅವರ ಮಗ ಕೈ ಕೊಟ್ಟರು. 77ಕ್ಕೆ ಸ್ಟಾರ್ಟ್ ಮಾಡಿದೆ, 4 ದಿನ ತನಕ ಉಂಟು. ಅದರಲ್ಲಿ ನನ್ನ ಹೆಸರು ಕೂಡ ಉಂಟು ನೋಡಿ. ಆದ್ದರಿಂದ ನಮಗೆ ಎಷ್ಟು ದಿವಸ ಹರಕೆ ಅಲ್ಲ ನಮ್ದು, ಅದು ಒಂದು ಸೇವೆ ಆ ರೂಪದಲ್ಲಿ ಕೊಡ್ತಾ ಬರ್ತಾ ಇದ್ದೇವೆ. ಆದ್ದರಿಂದ ಇದಕ್ಕೆ ಏನು ಮತ್ತೆ ಇನ್ಕಮ್, ಸೋರ್ಸ್ ಆಫ್ ಇನ್ಕಮ್ ಏನು ನಮಗೆ ದೇವರದಿಂದ ಕಡಿಮೆ ಇಲ್ಲ. ಜಾಸ್ತಿ ಸೋರ್ಸ್ ಆಫ್ ಇನ್ಕಮ್ ಇರುವುದೇ ಅಪರ ಕ್ರಿಯೆಯಿಂದ. ಅಪರ ಕ್ರಿಯೆ ಇಲ್ಲಿ ಇಲ್ಲ ಅಂತ ಆದರೆ ದೇವಸ್ಥಾನ ನಡೆಸಲಿಕ್ಕೆ ಕಷ್ಟ. ರಾಜ್ಯದ ಯಾವುದೇ ಧಾರ್ಮಿಕ ದೇವಸ್ಥಾನಗಳಲ್ಲಿ ಇಲ್ಲಿರುವಷ್ಟು ಖರ್ಚು ಎಲ್ಲಿ ಇಲ್ಲ. ಜೊತೆಗೆ ಇಲ್ಲಿರುವಷ್ಟು ಸ್ಯಾಲ್ರಿ ಕೂಡ ಎಲ್ಲಿ ಇಲ್ಲ. ನಮಗೆ ಬಂದ ಇನ್ಕಮಲ್ಲಿ 2/3 ಅದಕ್ಕೆ ಹೋಗ್ತದೆ ಸ್ಯಾಲ್ರಿಗೆ. ಯಾಕೆಂತ ಹೇಳಿದರೆ ಇಲ್ಲಿ 3 ಹೊತ್ತು ಪೂಜೆ ಆಗಬೇಕು. ಅದಕ್ಕೆ 3 ಜನ ಸಪ್ರೇಟ್ ಜನ ಇದ್ದಾರೆ. ಅವರಿಗೆ ತಿಂಗಳಲ್ಲಿ 10 ದಿವಸ ಒಬ್ಬೊಬ್ಬರಿಗೆ. ಅವರಿಗೆ ರೆವಿನ್ಯೂಗೂ ಕೂಡ ಏನು ಕಡಿಮೆ ಇಲ್ಲ, ದೇವರು ಎಲ್ಲ ಕೊಡ್ತಾ ಇದ್ದಾನೆ. ನಮ್ಮದು ಸೇವೆನೇ, ನಾವು ಮಾಡುವ ಭಕ್ತರಿಗೆ ಕೊಡುವ ಸೇವೆ ನನಗೆ ಕಡಿಮೆ ಆಗ್ಬೋದೇ ವಿನಃ, ಆದರೆ ಇಲ್ಲಿ ಬೇರೆ ಏನಕ್ಕೂ ತೊಂದರೆ ಇಲ್ಲ. ಎಷ್ಟು ಕೊಟ್ಟರು ಅಷ್ಟು ಜಾಸ್ತಿ ಜನ ಬರ್ತಾರೆ. ಬೆಳಿಗ್ಗೆ ಯಾವಾಗಲೂ ಸುಪ್ರಭಾತ ಉಂಟು. ಯಾಕೆಂತೇಳಿ ಒಂದು ಸಲ ಕಮಿಟಿಯವರು ನಿಲ್ಲಿಸಿಬಿಟ್ರು ಅದನ್ನು. ಮಕ್ಕಳಿಗೆ ನೋಡುವಾಗ ನಮ್ಮವರೇ ಮಾಡಿದ್ದು, ಬೇರೆಯವರಲ್ಲ, ಬೇರೆ ಕಮ್ಯುನಿಟಿಯವರಲ್ಲ, ಇದ್ರವರು ನಮ್ಮ. ಮತ್ತು ಅವರೇ ಹೇಳಿದರು, ನಮ್ಮಿಂದ ಏನು ತೊಂದರೆ ಇಲ್ಲ, ನೀವು ಮಾಡಿ ಅಂತೇಳಿ. ಈಗ ನಿತ್ಯ ನಿರಂತರ ಅದು ಬೆಳಿಗ್ಗೆ 6 ಗಂಟೆಯಿಂದ 7 ತನಕ ಪ್ರಾತಃ ಕಾಲದಲ್ಲಿ ನಡೀತಾ ಉಂಟು ಸುಪ್ರಭಾತ. ಹಾಗೆ ಇಲ್ಲಿ ಈ ಊರಲ್ಲಿ ಯಾರಿಂದಲೂ ಇಲ್ಲಿಗೆ ಉಪಕಾರ ಹೊರತು ಉಪದ್ರ ಇಲ್ಲ. ಒಂದು ರೀತಿಯಲ್ಲಿ ಹೇಳಿದ್ರೆ ಸರ್ವಧರ್ಮ ಸಮ್ಮೇಳನ ಇಲ್ಲಿ ಮಾಡಬಹುದು, ಧರ್ಮಸ್ಥಳದ ರೀತಿ. ಅಂಥ ಜನಗಳಿದ್ದಾರೆ. ಮೊದಲೊಬ್ಬರು ಇಲ್ಲಿ ಈ ಜಾಗದಲ್ಲಿ ಇದ್ದರು, ಕುಂಜಿಮಣ್ಣು ಬ್ಯಾರಿ ಅಂತೇಳಿ. ಈ ರಥ ಇಲ್ಲಿಂದಲೇ ಹೋಗಬೇಕು ಕಟ್ಟುಕಟ್ಟಲೆ ಪ್ರಕಾರ. ಯಾರೋ ಹೇಳಿದ್ರು ಅಂತ ಅವ್ರು ಬಿಡುವುದಿಲ್ಲ ಅಂತ ಹೇಳಿ ಅವರು ಬಂದು ಒಂದು ಮಾತು ಹೇಳಿದರು ದೇವಸ್ಥಾನದಲ್ಲಿ, ನನ್ನ ತಂದೆಯವರ ಕಾಲದಲ್ಲಿ, ನನ್ನ ಹೆಣದ ಮೇಲೆ ನೀವು ರಥ ಎಳಿಬೇಕು, ಬೇರೆ ದಾರಿಯಲ್ಲಿ ಹೋಗಬಾರ್ದು. ನಾನು ಯಾರಲ್ಲಿ ಹೇಳಿದ್ದೇನೆ ಬಿಡುವುದಿಲ್ಲ ಅಂತೇಳಿ? ಅಂಥ ಭಾವನೆ ಮನುಷ್ಯರು ಇಲ್ಲಿದ್ದರು. ಆ ಜಾಗ ಅವರಲ್ಲಿತ್ತು, ಅದು ಕಾಂಚನದವರ ಟೆನೆಂಟ್ ಅವರಲ್ಲಿತ್ತು. ಆದರೆ ಅವರು ಸಾಯುವ ತನಕಲು ಈಗಲೂ ಅವರ ಮಕ್ಕಳು ಕೂಡ ನಮ್ಮ ದೇವಸ್ಥಾನಕ್ಕೆ ಅಡ್ಡ ಇದೆ. ಅವರು ಕೂಡ ನಂಬುವಂತ ಒಂದು ಕೆಲವು ನೀವು ನಂಬ್ತಾರೆ. ಒಬ್ರು ನಮ್ಮ ವರ್ಕ್ ಇನ್ಸ್ಪೆಕ್ಟರ್ ಮಗ, ಅವರೀಗ ಇದರ ಯಾವುದ್ರದ್ದು ಇಲ್ಲಿ ವರ್ತಕ ಸಮಿತಿ ಅಧ್ಯಕ್ಷರು, ಅವರು ಕ್ರಿಶ್ಚಿಯನ್. ಡೈಲಿ ಟೆಂಪಲಿಗೆ ಬಂದು ಕಾಣಿಕೆ ಹಾಕಿ ಪ್ರಸಾದ ತೆಗೆದುಕೊಂಡು ಹೋಗ್ತಾರೆ. ಯಾರಿಗೂ ಗೊತ್ತಿಲ್ಲ, ನಾನು ಬರೋ ನನಗೆ ಡೈಲಿ ಸಿಗ್ತಾರೆ. ಆದ್ರಿಂದ ಇಲ್ಲಿ ಅದಕ್ಕೇನು ಬೇಡದಕ್ಕೆ ಅವಕಾಶನೇ ಇಲ್ಲ. ಈಗಲೂ ಒಬ್ಬ ಬರ್ತಾ ಇದ್ದಾನೆ, ನಮಗೆ ಅದು ಗೋಚರ. ಒಬ್ಬ ಬರ್ತಾನೆ, ಹೂ ಹಾಕ್ತಾನೆ, ಯಾರ ಕೈಯಲ್ಲಿ ಅದರ ಪ್ರಸಾದ ಇದ್ರೆ ತೆಗೆದುಕೊಂಡು ಹಾಕಿ ಹೋಗ್ತಾನೆ, ಒಳಗೆ ಹೋಗುದು. ಅಷ್ಟು ಅವರಲ್ಲಿ ಅಷ್ಟು ಭಕ್ತರು ಈಗಲೂ ಬರ್ತಾರೆ. ಪ್ರತಿ ಸಾರಿ ನಾಲ್ಕಲ್ಲಿ ಮೆಚ್ಚಿಗೆ ಬರ್ತಾನೆ ಅಂತ ಹೇಳಿದ್ರೆ ಅವ ಏನೋ ಸ್ವಲ್ಪ ಹರಿಕೆ ಹೇಳಿದಂತೆ. ಆ ಹರಿಕೆಯ ನಂತರ ಅವ ತುಂಬಾ ಇಂಪ್ರೂವ್ಮೆಂಟ್ ಆದ. ಅದಕ್ಕೆ ನಾನು ಅದನ್ನು ಬಿಡುವುದಿಲ್ಲ ಅಂತೇಳಿ ಅವ ಹಠ ಹಿಡಿದು ಕೊಂಡು ಬರ್ತಾನೆ. ಅವನಾಗಿ ಹೋಗುದಿಲ್ಲ. ಯಾರು ಹೀಗೆ ಪ್ರಸಾದ ತಗೊಂಡು ಬರ್ರೆ, ಒಂಚೂರು ಪ್ರಸಾದ ಕೊರ್ಲಿ ಹಾಗೆಲ್ಲ ಹಾಗೆ ಡೈಲಿ ಬರ್ತಾರೆ. ನಾನು ಇಲ್ಲಿ ಡೈಲಿ ಟೆಂಪಲ್ ಬರ್ತೇನೆ, ಅವರು ಡೈಲಿ ಬರ್ತಾರೆ. ಬರುವಾಗ ರಿಕ್ಷಾ ಮಾಡಿ ಅಲ್ಲಿ ನಿಲ್ಲಿಸಿ ಟೆಂಪಲ್ಗೆ ಪ್ರಸಾದ ತೆಗೆದುಕೊಂಡು ಅಂತ ಭಕ್ತಿ ಶ್ರದ್ಧೆ ಇದ್ದವರು ಇಲ್ಲಿ ಇದ್ದಾರೆ. ಎಲ್ಲ ದೇವಸ್ಥಾನದಲ್ಲಿದ್ದಾರೆ. ಪುತ್ತೂರು ಮಾಲಿಂಗೇಶ್ವರನಲ್ಲಿ ಕೂಡ ಇದ್ದಾರೆ, ಅಲ್ಲಿ ಕೂಡ ಇದ್ದಾರೆ. ಇದು ನನಗೆ ಅನುಭವ. ನನಗೆ ಮತ್ತು ಮಾಲಿಂಗೇಶ್ವರ ದೇವಸ್ಥಾನಕ್ಕೆ ಸ್ವಲ್ಪ ಸಂಬಂಧ ಉಂಟು. ನಮ್ದು ಏಪ್ರಿಲ್ 1ನೇ ತಾರೀಕಿಗೆ ಅಲ್ಲಿ ಒಂದು ಕಾರ್ಯಕ್ರಮ ಆಗ್ಲಿಕ್ಕೆ ಉಂಟು. ಅದೇ ರೀತಿ ಬೆಳ್ಳಿಪಾಡಿ ಮನೆ ತಂದವರು ಅಲ್ಲಿ ಕಾರ್ಯಕ್ರಮ ಆಗ್ಲಿಕ್ಕೆ ಉಂಟು. ಈಗೆಲ್ಲ ಅಂಥ ಕಾರ್ಯಕ್ರಮ ಅವರ ಫಾಲೋವರ್ಸ್ ಯಾರಿದ್ದಾರೆ, ವೆದರ್ ಕ್ರಿಶ್ಚಿಯನ್ ಆಗಿರ್ಬೋದು, ಅವರೆಲ್ಲ ಬಂದು ಬರ್ತಾರೆ ಅಲ್ಲಿ. ಅದೊಂದು ವಿಶೇಷ. ಆದ್ದರಿಂದ ಅದಕ್ಕೆ ಏನು ಉಪದ್ರ ಇಲ್ಲ. ದೇವತಾ ಕಾರ್ಯದಲ್ಲಿಯೂ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಎಲ್ಲದರಲ್ಲೂ ಪಾಲ್ಗೊಂಡು ದೇವರ ಆಶೀರ್ವಾದ ಪಡೆದುಕೊಂಡು ಹೋಗ್ಬೇಕು ಅಂತ ಎಲ್ಲರಲ್ಲಿ ಕಳಕಳಿಯ ವಿನಂತಿ. ಈ ಊರಿನ ಭಕ್ತರ ಪರವಾಗಿ ನಾವು ಯಾರೆಲ್ಲ ಈಗ ನಾವು ಇರೋದು ಕ್ಷಣಿಕ 3 ವರ್ಷ ಇರೋದು, ಆದರೆ ನಿತ್ಯ ನಿರಂತರ ಇದು ನಡೀತಾ ಉಂಟು. ಎಲ್ರಿಗೂ ಬರುವವರಿಗೆ ಆಧಾರದ ಆತಿಥ್ಯ ಜೊತೆಗೆ ಆಧಾರದ ಸ್ವಾಗತ ಕೊಡ್ತೇನೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ.
ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬ ಚೆನ್ನಾಗಿದೆ. ಇಟ್ ವಿಲ್ ಲುಕ್ ರಿಯಲಿ ಗುಡ್ ಆನ್ ಯು. ಅಮ್ಮ, ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್.